ಮೊಗವೀರ ಸಮಾಜ ಉನ್ನತಿಗೆ ಮತ್ತು ಕ್ರೀಡಾಲೋಕಕ್ಕೆ ಮಹತ್ತರ ಕೊಡುಗೆ ನೀಡಿದ ದಿವಂಗತ ಲೋಕನಾಥ್ ಬೋಳಾರ್ ಅವರ ಸ್ಮರಣಾರ್ಥ ಕರ್ನಾಟಕ ರಾಜ್ಯ ಜೂನಿಯರ್ ಅಥ್ಲೆಟ್ ಕ್ರೀಡಾಕೂಟವನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 27ರಿಂದ 5 ದಿನಗಳ ಕಾಲ ನಗರದ ಮಂಗಳ ಸ್ಟೇಡಿಯಂನಲ್ಲಿ ಆಯೋಜಿಸಿರುವ ಈ ಕ್ರೀಡಾಕೂಟವನ್ನು ನಾಡೋಜ ಜಿ ಶಂಕರ್ ಅವರು ಉದ್ಘಾಟಿಸಲಿದ್ದು, ಸರ್ಕಾರದ ಪ್ರತಿನಿಧಿಗಳು, ರಾಜಕೀಯ ಮತ್ತು ಸಮಾಜದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ 30 ಜಿಲ್ಲೆಗಳಿಂದ 1500ಕ್ಕೂ ಅಧಿಕ ಕ್ರೀಡಾಪಟುಗಳು ಮತ್ತು 200ಕ್ಕೂ ಅಧಿಕ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮೊಗವೀರ ವ್ಯವಸ್ಥಾಪಕ ಮಂಡಳಿ ಮುಂಬೈ ಇದರ ಕಾರ್ಯಾಧ್ಯಕ್ಷರಾದ ಭರತ್ ಕುಮಾರ್ ಉಲ್ಲಾಳ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಉತ್ತಮ ಕ್ರೀಡಾಪಟುವಾಗಿದ್ದ ದಿವಂಗತ ಲೋಕನಾಥ್ ಬೋಳಾರ್ ದೇಶ ವಿದೇಶಗಳ ಅನೇಕ ಕ್ರೀಡಾ ಸ್ಪರ್ಧೆಗಳಲ್ಲಿ ದೇಶಕ್ಕೆ ಅನೇಕ ಸ್ವರ್ಣ ಪದಕಗಳನ್ನು ತಂದಿದ್ದರು. ಮೀನುಗಾರರ ಏಳಿಗೆಗೂ ಬೋಳಾರ್ ಅವರ ಕೊಡುಗೆ ಅಪಾರವಾಗಿದ್ದು, ಅನೇಕ ಮೀನುಗಾರಿಕಾ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ಪ್ರಮುಖರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸ್ಮರಣಾರ್ಥ ಮಂಗಳೂರು ಮೀನುಗಾರಿಕಾ ಬಂದರಿಗೆ ದಿವಂಗತ ಲೋಕನಾಥ್ ಬೋಳಾರ್ ಎಂಬ ಹೆಸರನ್ನು ಇಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಲೋಕನಾಥ್ ಬೋಳಾರ್ ಅವರು ಕ್ರೀಡೆಯಲ್ಲಿ ಎಷ್ಟು ಹೆಸರನ್ನು ಪಡೆದಿದ್ರು, ಅದಕ್ಕಿಂತ ಹೆಚ್ಚಿನ ಹೆಸರನ್ನು ಪಡೆದದ್ದು ಮೀನುಗಾರರ ಹೃದಯದಲ್ಲಿ. ಯಾಕೆಂದ್ರೆ ಇದನ್ನ ಸರ್ಕಾರದ ಎಲ್ಲ ಜಾಗದಲ್ಲೂ ಕೂಡ ಇದನ್ನು ಅಳವಡಿಸಿದ್ರೆ ಎಲ್ಲರೂ ಉತ್ತಮ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಪಡೆಯುತ್ತಾರೆ. ಮಂಗಳೂರು ಧಕ್ಕೆಯಲ್ಲಿ ಮೊದಲಿಗೆ ನಾವು ಯಾರು ಎಷ್ಟು ಕೇಳಿದ್ರು ಆ ಮೀನಿನ ದರ ಗೊತ್ತಿರುವುದಿಲ್ಲ. ಯಾರ ಒಂದು 30 ರೂಪಾಯಿಗೆ ಕೇಳಿದ್ರು, 20 ರೂಪಾಯಿಗೆ ಕೇಳಿದ್ರು ಆ ಮೀನನ್ನು ಕೊಡುವಂತ ವ್ಯವಸ್ಥೆ ಇತ್ತು. ನಮ್ಮ ಮೀನುಗಾರರ ಪರಿಸ್ಥಿತಿ ಅಧೋಗತಿಯಲ್ಲಿತ್ತು. ಎಷ್ಟು ಮೀನು ಹಿಡಿದ್ರು ರೇಟ್ ಇರಲಿಲ್ಲ. ಲೋಕನಾಥ್ ಬೋಳಾರ್ ಅವರು ಆ ಸೊಸೈಟಿಗೆ ಬಂದ ಮೇಲೆ ನಮ್ಮ ಆಗ ಹೇಳಿದಾಗ ಇವರು ಉಪಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅನ್ನ ಅವಲಂಬಿಸಿ ಅವರದನ್ನು ಏನಂದ್ರೆ ಅಂತ ಒಂದು ನಾಲೆಜ್ ಇರುವ ಮನುಷ್ಯ ಸಾಧಾರಣ ಭಾರಿ ಕಷ್ಟ. ಮೀನುಗಾರಿಕೆಯಲ್ಲಿ ಕೂಡ ಮತ್ತೆ ಬಾಕಿ ವಿಷಯದಲ್ಲಿ ಕೂಡ ಅವರು ತುಂಬಾ ಲ್ಯಾಂಗ್ವೇಜ್ ಸುಮಾರು 8-9 ಲ್ಯಾಂಗ್ವೇಜ್ ಅವರಿಗೆ ಬರ್ತಾ ಇತ್ತು. ಹಾಗೆ ಎಲ್ಲರನ್ನ ಸಂಪರ್ಕ ಮಾಡಿ ಈ ರೇಟ್ ಅನ್ನ ಮಾಡೋದು ನಮ್ಮ ಯಾಂತ್ರಿಕ ಮೀನುಗಾರಿಕಾ ಸಹಕಾರಿ ಸಂಘ. ಈಗ ಕೂಡ ನಾವು ಮಾಡಿದ ರೇಟ್ ಅನ್ನ ಬೇರೆಯವರು ಅವಲಂಬಿಸಿ ಆ ರೇಟ್ ಬಂದದ್ದರಿಂದಾಗಿ ನಮ್ಮ ಆರ್ಥಿಕ ಸ್ಥಿತಿ ತುಂಬಾ ಸ್ವಲ್ಪ ಮಟ್ಟಿಗೆ ಮೇಲೆ ಬಂತು. ಅದಕ್ಕಾಗಿ ಅವರನ್ನ ಯಾಂತ್ರಿಕ ಮೀನುಗಾರಿಕಾ ಸಂಘ ಮುಂದೆ ಬಂದದ್ದು ಅದಕ್ಕೆ. ಈ ಮೀನುಗಾರರ ಬಹಳ ಅವರ ಹೆಸರನ್ನ ನೆನಪನ್ನ ಶಾಶ್ವತವಾಗಿ ಮಂಗಳೂರಲ್ಲಿ ಇಡಬೇಕಂತೇಳಿ ನಾವೊಂದು ನಾಡ್ದು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಮಂಗಳೂರು ಮೀನುಗಾರಿಕಾ ಬಂದರಿಗೆ ದಿವಂಗತ, ಇದನ್ನ ದಯವಿಟ್ಟು ಮೆನ್ಷನ್ ಮಾಡಬೇಕು, ದಿವಂಗತ ಲೋಕನಾಥ್ ಬೋಳಾರ್ ಮೀನುಗಾರಿಕಾ ಬಂದರು ಮಂಗಳೂರು ಅಂತ ಹೇಳಿ ಸರ್ಕಾರವನ್ನ ಹೆಸರನ್ನ ಇಡಬೇಕಂತ ಸರ್ಕಾರವನ್ನು ಒತ್ತಾಯಿಸಲಿದ್ದೇವೆ. ಇದಕ್ಕೆ ಸರ್ಕಾರವು ನಮಗೆ ಪಾಸಿಟಿವ್ ಆಗಿ ಮಾನ್ಯತೆಯನ್ನು ಕೊಡಬಹುದು ಅಂತ ನಮ್ಮ ಒಂದು ಆಸೆ.